ಕಾಬೂಲ್ನಿಂದ ಭಾರತೀಯ ವಾಯುಸೇನೆಯ ಏರ್ಲಿಫ್ಟ್ ಮಾಡಿದವರಲ್ಲಿ ಉಳ್ಳಾಲದ ಮೆಲ್ವಿನ್ ಒಬ್ಬರಾಗಿದ್ದಾರೆ. ಅವರು ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಿದ್ದಾರೆ. ಕಾಬೂಲ್ ನ್ಯಾಟೋ ಪಡೆಯ ಮಿಲಿಟರಿ ಬೇಸ್ ಕ್ಯಾಂಪ್ನ ಆಸ್ಪತ್ರೆಯಲ್ಲಿ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಇವರು ಏರೋಸ್ಪೇಸ್ ವಿಮಾನದ ಮೂಲಕ ಆಗಸ್ಟ್ 16 ಬೆಳಗಿನ ಜಾವ ಏರ್ಲಿಫ್ಟ್ ಮಾಡಿದ್ದಾರೆ. ಗುಜರಾತ್ನ ಜಾಮ್ನಗರದ ಬೇಸ್ನಲ್ಲಿ ಲ್ಯಾಂಡಿಂಗ್ ಆದ ಈ ವಿಮಾನದಲ್ಲಿ ಬಂದಿಳಿದ ಮೆಲ್ವಿನ್ ಬಳಿಕ ನವದೆಹಲಿ ತಲುಪಿ ಮತ್ತೆ ಉಳ್ಳಾಲಕ್ಕೆ ಆಗಮಿಸಿದ್ದಾರೆ. 10 ವರ್ಷಗಳಿಂದ ಕಾಬೂಲ್ ಆಸ್ಪತ್ರೆಯಲ್ಲಿ ತಂತ್ರಜ್ಞರಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ಇವರು ಸಹೋದರ ಮಾತ್ರ ಅಫ್ಘಾನ್ನಲ್ಲಿ ಉಳಿದುಕೊಂಡಿದ್ದು ಭಾರತಕ್ಕೆ ಮರಳಲು ವಿಮಾನದ ನಿರೀಕ್ಷೆಯಲ್ಲಿದ್ದಾರೆ. ಕಾಬೂಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಯೇ ನಮ್ಮ ಆಸ್ಪತ್ರೆ ಇದ್ದುದರಿಂದ ಬರಲು ಸಾಧ್ಯವಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿಮಾನ ನಿಲ್ದಾಣದಲ್ಲಿ ಜನ ಸೇರುತ್ತಿರುವುದರಿಂದ ಹೆಚ್ಚಿನ ವಿಮಾನಗಳು ರಾತ್ರಿ ಹೊತ್ತಿನಲ್ಲಿ ಲ್ಯಾಂಡಿಂಗ್ ಆಗ್ತಾ ಇದ್ವು. 2 ದಿನಗಳ ಕಾಲ ವಿಮಾನ ನಿಲ್ದಾಣದಲ್ಲಿ ಅನ್ನಾಹಾರ ಇಲ್ಲದೆ ಕಾದು ಕುಳಿತು ವಿಮಾನವನ್ನು ಹತ್ತಿದ್ದೇವೆ. ಸಿಕ್ಕ ವಿಮಾನಗಳಲ್ಲಿ ಭಾರತೀಯರನ್ನ ಏರ್ ಲಿಫ್ಟ್ ಮಾಡಲಾಗಿದೆ. ಇದರಿಂದ ಹಲವಾರು ಜನ ಲಂಡನ್, ನಾರ್ವೆ, ದುಬೈ ದೇಶಗಳ ವಿಮಾನಗಳ ಮೂಲಕ ತೆರಳಿ ಅಲ್ಲೇ ಉಳಿದಿದ್ದಾರೆ. ಇದರಲ್ಲಿ ಹಲವರನ್ನ ಕ್ವಾರಂಟೈನ್ನಲ್ಲಿಡಲಾಗಿದೆ ಅನ್ನೋ ವಿಚಾರವನ್ನು ಸಹೋದ್ಯೋಗಿಗಳಿಂದ ತಿಳ್ಕೊಂಡಿದ್ದಾರೆ ಮೆಲ್ವಿನ್. ಇಂಟರ್ನ್ಯಾಷನಲ್ ಸಂಸ್ಥೆಯಲ್ಲಿ ಮೆಲ್ವಿನ್ ಸಹೋದರ ಕೆಲಸ ಮಾಡುತ್ತಿದ್ದು ಊರಿಗೆ ಬರಲು ವಿಮಾನ ಇಲ್ಲದೆ ಅಲ್ಲೇ ಸಿಲುಕಿದ್ದಾರೆ. 2 ಬಾರಿ ವಾಟ್ಸಪ್ ಕರೆ ಮಾಡಿದ್ದಾರೆ ಎಂದು ಮೆಲ್ವಿನ್ ತಿಳಿಸಿದ್ದಾರೆ. ಬಂಗದ ಬದುಕೊಂಡು ಇಂಚಿನ ಮಾತ್ರ ಚಿತ್ರ ನೋಡಿ ಈ ಅಲ್ಪ ತೂವಿನಾರು ಅಲ್ಪದ ವಾಸ್ತವ ಸ್ಥಿತಿದ ಬಗ್ಗೆ ದಾದ ಪನ್ಪರ್ ಮೇಲೆ ವಾಸ್ತವ ಮಾತ ಕೇಂದ್ರನ ಅಕ್ಲು ನಕ್ಲಿನ ಉಮ್ಮದ ಆಲ್ವೇಕೆಡ್ ಮಾತ ಅಕ್ಲು ಕೊಂಡುಲೇಕ ಮಾತ ಶಿಕ್ಷಣ ಇಚ್ಛನ ಕನ್ನಡಿಗರನ್ನ ಈಗಾಗಲೇ ಏರ್ ಲಿಫ್ಟ್ ಮಾಡಲಾಗಿರುವಂತದ್ದು ಬಂತು. ಬಟ್ ಎನಿವೇ ಅದು ಧೈರ್ಯ ಕೂಡ ನಮ್ಗೆ ಅಂದ್ರೆ ಅಲ್ಲಿಯ ಪರಿಸ್ಥಿತಿ ನೋಡುವ ತಾಲಿಬಾನ್ ಅವರು ಅಟ್ಯಾಕ್ ಮಾಡ್ತಾರೆ, ಫ್ಲೈಟ್ಸ್ ಅಲ್ಲಿ ಬರುವುದಿಲ್ಲ, ಅದು ಒಂದು ನಮ್ಮ ಅಂದ್ರೆ ನಮ್ಗೊಂದು ಚಿಂತೆ ಇತ್ತು. ಫ್ಲೈಟ್ಸ್ ಅಂದ್ರೆ ಅವರು ಫ್ಲೈಟ್ ಹೋಗ್ತದೆ ಇಲ್ಲಿಂದ, ಲ್ಯಾಂಡ್ ಆಗ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ ಅಲ್ಲಿ. ಮತ್ತೆ ಬೇರೆ ಎಲ್ಲಿಂದ ಟರ್ಕಿಯಿಂದ ಅಂತೆ ಮತ್ತೆ ಅಮೆರಿಕದಿಂದ ಎಲ್ಲ ಫ್ಲೈಟ್ಸ್ ಎಲ್ಲ ಹೋಗಿತ್ತು, ಅದೆಲ್ಲ ರಿಟರ್ನ್ ಹೋಗಿದೆ. ಅದೆಲ್ಲ ನೋಡುವಾಗ ನಮ್ಗೆ ತುಂಬಾ ಹೆದರಿಕೆ ಆಗಿದೆ. ಟಿವಿಯಲ್ಲಿ ಆಫ್ ಮಾಡಿದ್ರು, ಯಾಕೆಂದ್ರೆ ನಮಗೆ ಸಡನ್ಲಿ ಅದು ಶಾಕ್ ಆಯಿತು. ಪ್ರೇಯರ್ ಗ್ರೂಪಿಗೆ ಮತ್ತೆ ಎಲ್ಲರಿಗೆ ನಾವು ಇನ್ಫಾರ್ಮ್ ಮಾಡಿದ್ವಿ ಹೀಗೆ ಆಗಿದೆ ಅಂತೇಳಿ. ಮತ್ತೆ ಅವರ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ನಮ್ಗೆ ಆ ದಿನ ಅವರು ಸಿಗ್ಲಿಲ್ಲ. ಹಾಗೆ ಮತ್ತೆ ನಾನು ನನ್ನ ಫ್ಯಾಮಿಲಿಯವರಿಗೆ ಹೇಳಿದೆ ವಿಷಯ ಹೀಗೆ ಅಂತೇಳಿ. ಅವರು ಕೂಡ ಪ್ರೇಯರ್ ಮಾಡಿದ್ರು, ನಮ್ಮ ಚರ್ಚ್ ಮೆಂಬರ್ಸ್ ಎಲ್ಲ ಪ್ರೇಯರ್ ಮಾಡಿದ್ರು. ಆಮೇಲೆ ನೈಟ್ 11 o'clock ನಾನು ಕೇಳಿದೆ ಏನಾಯ್ತು ಅಂತ. ಅದಕ್ಕೆ ಅವರು ನನಗೆ ಫೋನ್ ಮಾಡ್ಲಿಕ್ಕೆ ಆಗಲ್ಲ, ಮೆಸೇಜ್ ಬಂದು ಕಳಿಸ್ಬೋದು, ಹೀಗೆ ವಿಷಯ, ನಾವು ಹಾಸ್ಪಿಟಲಲ್ಲೇ ಇದ್ದೇವೆ, ರೂಮಿಗೆ ಬರ್ಲಿಕ್ಕೆ ಅವರು ಬಿಡಲ್ಲ. ಹಾಗೆ ಅಂದ್ರೆ ಆ ದಿನ ಹಾಗೇನೆ ಹೇಳಿದ್ರು 1:30 ಒಂದು ಫ್ಲೈಟ್ ಉಂಟು, ಬೈ ಚಾನ್ಸ್ ಆ ಫ್ಲೈಟ್ಗೆ ನಾವು ಚಾನ್ಸ್ ಇದ್ರೆ ನಾನು ಬರ್ತೇನೆ ಅಂತ ಡೆಲ್ಲಿಗೆ ಅವರು ಟ್ರಾನ್ಸ್ಫರ್ ಮಾಡಿದ್ರು. ಓಕೆ ಸರ್, ಮತ್ತೆ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ ನೀವು? ಹೇಗೆ? ನಾನು ಎಲೆಕ್ಟ್ರಿಷಿಯನ್ ಆಗಿ ಒಂದು ಹಾಸ್ಪಿಟಲ್ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಸರ್, ಸದ್ಯ ಸ್ಥಿತಿ ಯಾವ ರೀತಿ ಆಗಿದೆ ಅಫ್ಘಾನಿಸ್ತಾನದಲ್ಲಿ? ತಾಲಿಬಾನಿಗಳು ಹೇಗೆ ಇದು ಮಾಡ್ತಿದ್ದಾರೆ ಅಂತ ಹೇಳಿ? ತಾಲಿಬಾನ್ ಅವರು ಈಗ ಇಡೀ ಅಫ್ಘಾನಿಸ್ತಾನವನ್ನೇ ಮುತ್ತಿಗೆ ಹಾಕಿದ್ದಾರೆ. ಕಾಬೂಲ್ ಸಿಟಿ ಮಾತ್ರ ಸ್ವಲ್ಪ ಅವರ ಕೈಯಲ್ಲಿ ಇಲ್ಲ ಇಷ್ಟ ತನಕ. ಏರ್ಪೋರ್ಟ್ ಅಮೆರಿಕನ್ ಕೈಯಲ್ಲಿ ಇದೆ.